ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಒಂದು ಉದ್ದಿನ ದೋಸೆ ಮಾಡ್ಕೊಳ್ತೀನಿ. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇದು ವೈಟ್ ರೈಸ್, ಬೆಳ್ತಿಗೆ ಅಕ್ಕಿ. ಇದು 8 ಕಪ್ ಹಾಕ್ಕೊಳ್ತೀನಿ. ನೋಡಿ, ಇದು 8 ಕಪ್ಪು. ಇದು ಅದಕ್ಕೆ ನೋಡಿ 3/4 ಕಪ್ಪು. ಕನ್ನಡದಲ್ಲಿ ಸಬ್ಬಕ್ಕಿ ಅಂತ ಹೇಳ್ತಾರೆ, ನಾವು ಸಾಗು ಅಂತ ಹೇಳ್ತೇವೆ. 3/4 ಕಪ್ಪು. ಮತ್ತು ನೋಡಿ, ಇದರಲ್ಲಿ 1 ಸ್ಪೂನು ಮೆಂತ್ಯ. ಇದರಲ್ಲಿ 2 ಸ್ಪೂನು ಹಿಡಿತದೆ, ಹಾಗಾಗಿ ಇದರಲ್ಲಿ 1 ಮೆಂತ್ಯ. ನೋಡಿ, ಇದು ಉದ್ದಿನ ಬೇಳೆ. 8 ಲೋಟ ಅಕ್ಕಿಗೆ 1.5 ಕಪ್ಪು ಉದ್ದಿನ ಬೇಳೆ. ಇದು 1 ಇಡೀ ಫುಲ್ ಕಪ್ಪು. ಇದು ಇದರಲ್ಲಿ ಆದರೆ ಅರ್ಧ ಕಪ್ ಆಗ್ತದೆ, ಅದಕ್ಕೆ ಇದರಲ್ಲಿ ಹಾಕ್ಕೊಳ್ತಿದ್ದೇನೆ 1.5 ಕಪ್ ಒಟ್ಟಿಗೆ. ಇದು ಉದ್ದಿನ ದೋಸೆ ಅಂದರೆ ಇದಕ್ಕೆ ಬ್ರೆಡ್ ದೋಸೆ ಅಂತಲೂ ಹೇಳ್ತಾರೆ, ಬನ್ ದೋಸೆ ಅಂತಲೂ ಹೇಳ್ತಾರೆ. ಮತ್ತು ಅಂತೂ ಸ್ಮೂತಾಗಿ ಬರುತ್ತೆ, ಒಳ್ಳೆ ಸ್ಮೂತಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿಟ್ಕೊಳ್ಳೋಣ. ಒಂದು 4 ಗಂಟೆ ನೆನೆಸಿದರೆ ಸಾಕು. ಆಗ ನಾವು ನೆನೆಲಿಕ್ಕೆ ಇಟ್ಟ ಅಕ್ಕಿ ನೆಂದಿದೆ ಚೆಂದ, 4 ಗಂಟೆ ಆಯಿತು. ಇದರಲ್ಲಿ ನೋಡಿ ಸಾಗು ಹಾಕ್ಕೊಂಡದ್ದು ಕೂಡ ತುಂಬ ಚೆನ್ನಾಗಿ ನೆಂದಿದೆ. ಹಾಗೆ ಮೆಂತ್ಯ ಹಾಕ್ಕೊಂಡಿದ್ದೇನೆ 2 ಸ್ಪೂನು. ಹಾಗೆ ಅಕ್ಕಿ ಎಲ್ಲದು ಒಟ್ಟಿಗೆ ಹಾಕ್ಕೊಂಡಿದ್ದೇನೆ. ಇದರೊಟ್ಟಿಗೆ ನಾವು ತೆಂಗಿನಕಾಯಿ, 1 ತೆಂಗಿನಕಾಯಿ ಅರ್ಧ, ಇಷ್ಟನ್ನು ನಾವು ಹಾಕ್ಕೊಂಡು ರುಬ್ಕೊಳ್ತೇನೆ. ಎಲ್ಲ ರುಬ್ಕೊಂಡಾಗಿದೆ ನೋಡಿ. ಈ ರೀತಿ ಅಂದರೆ ನೋಡಿ ಎಷ್ಟು ಸಣ್ಣ ರುಬ್ಕೊಂಡಿದ್ದೇನೆ. ಅಂದರೆ ದಪ್ಪನೂ ಬೇಕು, ತುಂಬ ತೆಳ್ಳಗೆ ಮಾಡೋದು ಬೇಡ. ಈ ರೀತಿ ದಪ್ಪ ಇರಲಿ. ಇದನ್ನು ಚೆನ್ನಾಗಿ ನಾವು ಕಲಸ್ಕೊಳ್ಬೇಕು. ಇಲ್ಲದಿದ್ರೂ ಅದಕ್ಕೆ 4 ಲೋಟಕ್ಕೆ 1 ಲೋಟ ಉದ್ದಿನಬೇಳೆ ಹಾಕಬೇಕು. ಆದರೆ ನಾನಿಲ್ಲಿ 8 ಲೋಟಗೆ 1.5 ಲೋಟ ಉದ್ದಿನಬೇಳೆ ಹಾಕ್ಕೊಂಡಿದ್ದೇನೆ. ಮತ್ತು ತೆಂಗಿನಕಾಯಿ ಇದು ಟೇಸ್ಟಿಗೋಸ್ಕರ ಹಾಕೋದು ನಾವು. ಅದು ಹಾಗೆ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಕೈಯಲ್ಲೇ ಮಿಕ್ಸ್ ಮಾಡೋದು ಒಳ್ಳೆಯದು. ಒಬ್ಬೊಬ್ಬರು ಸೌಟಲ್ಲಿ, ನಾನು ಸೌಟಲ್ಲಿ ಮಾಡ್ತೇನೆ, ಆದರೆ ಕೈಯಲ್ಲಿ ಮಾಡಿದರೆ ಬೇಗ ಆಗ್ತದೆ ಅಂತ. ಈಗ ಸಾಕು, ಮುಚ್ಚಳ ಮುಚ್ಚಿ ಇಡುವ. ಸ್ವಲ್ಪ ರುಬ್ಬಿದ ನೀರನ್ನು ಕೈ ಸ್ವಲ್ಪ ಅಲ್ಲಿಗೆ ತೊಳ್ಕೊಳ್ಳೋದು ಅಷ್ಟೇ, ಜಾಸ್ತಿ ನೀರು ಹಾಕೋದಿಲ್ಲ, ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಸೋಡಾ ಪುಡಿ, ಕಲಸಿದ್ದು ಸ್ವಲ್ಪ ಸೋಡಾ ಪುಡಿ. ಈಗ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ, ಈಗ ಬನ್ ದೋಸೆ ಆಗಲಿಕ್ಕೆ 2 ಸೌಟು ಹಾಕ್ಕೊಳ್ತೇನೆ. ಇದಕ್ಕೆ ನಾವು ಡೆಕೋರೇಷನ್ಗೆ ಬೇಕಿದ್ದರೆ ಮಾತ್ರ, ಡೆಕೋರೇಷನ್ಗೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೋದು. ಹಾಗೆ ಕ್ಯಾರೆಟನ್ನು ಹಾಕ್ಕೊಳ್ಬೋದು. ಆದರೆ ನಾನು ಇದೊಂದು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ, ಫ್ರೂಟಿ ನಾನೇ ರೆಡಿ ಮಾಡ್ಕೊಂಡದ್ದು. ಇದಕ್ಕೆ ಸಿಹಿ ಹಾಕ್ಕೊಳ್ಳಿಲ್ಲ.
ಮುಚ್ಚಳ ಮುಚ್ಚಿ ಬೇಯಿಸುವ. ನೋಡಿ ಈಗ ಕಾದಿದೆ, ಇದನ್ನು ಸ್ವಲ್ಪ ಮಚ್ಚ ಹಾಕಿ ಬೇಯಿಸ್ಕೊಳ್ಳೋಣ. ನೋಡಿ ಹೀಗೆ ಉಂಟು, ಬೆಂದಿದೆ, ಹೀಗೆ ಚೆನ್ನಾಗಿ ಬೆಂದಿದೆ. ನೋಡಿ, ಮಾಡಿ, ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ ನಾಳೆ. ಬಾಯ್.